ಬಂಟ್ವಾಳ ಮಣ್ಣಂಗುಳಿ ಫಿದ್ರೋಸ್ ನಗರದಲ್ಲಿ ಮನೆಗೆ ನುಗ್ಗಿದ ಕಳ್ಳರು ಮನೆಯ ಮುಂಭಾಗದ ಬಾಗಿಲು ಒಡೆದು 5.5 ಪವನ್ ಚಿನ್ನ ಮತ್ತು 15,000 ರೂಪಾಯಿ ನಗದು ಕಳವು ಮಾಡಿದ್ದಾರೆ. ಗಲ್ಫ್ ಉದ್ಯೋಗಿಯಾಗಿರುವ ಸಲಾಲ ಇಬ್ರಾಹಿಂ ಅವರ ಮನೆಯಲ್ಲಿ ಕಳವು ನಡೆದಿದೆ. ಕುಟುಂಬದವರು ಬೇರೊಂದು ಕುಟುಂಬದಲ್ಲಿಗೆ ತೆರಳಿದ ಸಮಯದಲ್ಲಿ ಕಳ್ಳತನ ನಡೆದಿದೆ. ಶನಿವಾರ ಬೆಳಗ್ಗೆ ಮನೆಗೆ ಮರಳಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಕಪಾಟುಗಳನ್ನು ಚೆಲ್ಲಾಪಿಲ್ಲಿಗೊಳಿಸಿದ್ದಾರೆ. ಬಳಿಕ ಕುಟುಂಬ ಪರಿಶೀಲನೆ ನಡೆಸಿದಾಗ 5.5 ಪವನ್ ಚಿನ್ನ ಮತ್ತು 15,000 ನಗದು ಕಳವಾಗಿರುವುದಾಗಿ ದೃಢಪಟ್ಟಿದೆ. ಮಾಹಿತಿ ಪಡೆದ ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಬಂದು ಪ್ರಾಥಮಿಕ ಪರಿಶೀಲನೆ ನಡೆಸಿದ್ದಾರೆ. ಸಂಬಂಧಿತ ಸಿಸಿಟಿವಿ ದೃಶ್ಯಾವಳಿ ಸಹ ಪರಿಶೀಲನೆಯಲ್ಲಿದೆ. ಈ ಪ್ರದೇಶದಲ್ಲಿ ಕಳವು ಪ್ರಕರಣ ತೀವ್ರಗೊಳ್ಳುತ್ತಿರುವುದು ಸ್ಥಳೀಯ निवासिಗಳಲ್ಲಿ आतंक सृष्टिसिದೆ. फिरदौस नगर में सलाला इब्राहिम का घर पे रात को चोर लोग आके सब घर का तोड़ फोड़ करके सुनना गया, पैसा गया, सब कुछ चला गया. अभी आप लोग सब घर का सब बड़े गए ये मंजेश्वर ब्लॉक के अंदर बहुत घर चोरी हुआ है सर. बहुत कैसे ही घर तरह संभाल के रखो. सीसी कैमरा सब घर में लगा लो.